ಸುದ್ದಿ ಸಮಗ್ರಕ್ಕೆ ಸ್ವಾಗತ. ನಾನು ರಕ್ಷಿತಾ ಆಳ್ವ. ಉಡುಪಿಯ ಸರ್ಕಾರಿ ಹೆಣ್ಣುಮಕ್ಕಳ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಗಾಯತ್ರಿ ಅವರು 625 ಅಂಕ ಪಡೆದು ಸಾಧನೆ ಮಾಡಿದ್ದಾರೆ. ಇನ್ನು ತಮ್ಮ ಸಾಧನೆ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಗಾಯತ್ರಿ, 625 ಅಂಕ ಬರಬಹುದು ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನನಗೆ ಒಂದು ಕನಸು ಇತ್ತು. ನನ್ನ ಶಾಲೆಯಲ್ಲಿ ಕಲಿತ ಸೀನಿಯರ್ಸ್ ನನಗೆ ಪ್ರೇರಣೆಯಾಗಿದ್ರು. ದಿನವೂ ಬೆಳಗ್ಗೆ 5 ಗಂಟೆಗೆ ಎದ್ದು ಓದ್ತಾ ಇದ್ದೆ. ಪ್ರತಿದಿನ ಸಂಜೆ ಮನೆಗೆ ಬಂದು ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಇದ್ದೆ. ರಾತ್ರಿ 7 ಗಂಟೆಯ ನಂತರ ಓದಲು ಆರಂಭಿಸ್ತಾ ಇದ್ದೆ. ನನಗೆ ಕಲಿಸಿದ ಶಿಕ್ಷಕರು ತುಂಬಾ ಸಹಾಯ ಮಾಡಿದ್ರು ಅಂತ ಗಾಯತ್ರಿ ಹರ್ಷ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿದಿನ ಶಾಲೆಯಲ್ಲಿ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ರು. ಇದರಿಂದ ತುಂಬಾ ಅನುಕೂಲ ಆಗಿದೆ. ಆನ್ಲೈನ್ ತರಗತಿಗಳಿಂದ ನನಗೆ ತುಂಬಾ ಸಹಾಯವಾಯಿತು. ಮಹಾಮಾಯ ಫೌಂಡೇಶನ್ ಅವರು ನೀಡಿದ ತರಬೇತಿಯಿಂದ ಅನುಕೂಲವಾಗಿದೆ ಅಂತ ಹೇಳಿದರು. ನಮ್ಮದು ಸರ್ಕಾರಿ ಶಾಲೆಯಾದರೂ ಅತ್ಯುತ್ತಮ ಶಿಕ್ಷಣ ನೀಡಿದ್ದಾರೆ. ಕಾರ್ಡಿಯಾಲಜಿಸ್ಟ್ ಆಗಬೇಕು ಎಂಬ ಆಸೆ ಇದೆ. ವಿಜ್ಞಾನ ವಿಭಾಗದ PCMB ಕಲಿತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚುತ್ತಾ ಇವೆ. ಹೃದಯ ಸಂಬಂಧಿ ಕಾಯಿಲೆ ಹೋಗಲಾಡಿಸಲು ತಜ್ಞರ ಸಂಖ್ಯೆ ಹೆಚ್ಚು ಮಾಡಬೇಕು. ಹಾಗಾಗಿ ನಾನು ಹೃದ್ರೋಗ ತಜ್ಞೆಯಾಗಬೇಕು ಅಂತ ಬಯಸ್ತೇನೆ. ಉತ್ತಮ ಸೇವೆ ನೀಡೋದು ನನ್ನ ಆಸೆ ಅಂತ ಅವರು ಹೇಳಿದರು. ಅಂದರೆ ಒಂದು ಕನಸಿತ್ತು 625 ತೆಗಿಬೇಕಂತ ಹೇಳಿ. ನನ್ನ ಸೀನಿಯರ್ ಸಮತಕ್ಕ ನನಗೆ ಇನ್ಸ್ಪಿರೇಷನ್ ಆಗಿದ್ದರು. ಹಾಗೆ ಅದು 625 ತೆಗಿಬೇಕಂತ ಹೇಳಿ ನಾವು ವರ್ಕ್ ಮಾಡಿದ್ರಿಂದ ಹೀಗೆ ಆಗಿದೆ. ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ಟಡೀಸ್ ಎಲ್ಲ ಮಾಡಿ, ಅಂದರೆ ಒಂದು ಶಾಲೆಗೆ ಹೋಗುವ ಮುಂಚೆ ತನಕ, ಅಂದರೆ ಒಂದು 8 o'clock ತನಕ ಓದೋದು ಆ ಥರ ಮಾಡಿ, ಮತ್ತು ಸಂಜೆ ಮನೆಗೆ ಬಂದ ಮೇಲೆ ಟಿವಿಯಲ್ಲಿ ನ್ಯೂಸ್ ನೋಡೋದಾಗಿರ್ಬೋದು, ಆ ಥರ ಎಲ್ಲ ಮಾಡಿ ಆಮೇಲೆ ಒಂದು 7 ಗಂಟೆ ಹೊತ್ತಿಗೆ ಇಲ್ಲ 6 ಗಂಟೆ ಹೊತ್ತಿಗೆ ಓದಲಿಕ್ಕೆ ಕೂತ್ಕೊಳ್ತಿದ್ದೆ. ಹಾಗೆ ನಮ್ಮ ಟೀಚರ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ನಮಗೆ ಮಹಾಮಾಯ ಕ್ಲಾಸ್ ಕೂಡ ಆಗ್ತಿದ್ದು ಬೆಳಗ್ಗೆ 8:30 ಹೊತ್ತಿಗೆ. ಅಲ್ಲಿಂದ ಒಂದು ಗಂಟೆ 3/4 ಗಂಟೆ ಹಾಗೆ ಮಾಡ್ತಿದ್ರು ಕ್ಲಾಸನ್ನು. ಅದು ಕೂಡ ತುಂಬ ಸಪೋರ್ಟಿವ್ ಆಗಿತ್ತು. ಹಾಗೆ ನಮಗೆ ಆನ್ಲೈನ್ ಕ್ಲಾಸ್ ಅವರದ್ದೇ ಕಡೆಯಿಂದ ಆಗ್ತಿತ್ತು, ಮಹಾಮಾಯ ಫೌಂಡೇಶನ್ ಅವರಿಂದ. ಅದು ಕೂಡ ತುಂಬ ಹೆಲ್ಪ್ಫುಲ್ ಆಗಿತ್ತು. ನಮ್ಮ ಟೀಚರ್ಸ್ ಕೂಡ ಹಾಗೆ ಯಾವುದೇ ಡೌಟ್ ಕೇಳಲಿಕ್ಕೆ ಹೋದರೂ ಕೂಡ ಹಾಗೆ ಸಪೋರ್ಟ್ ಮಾಡ್ತಿದ್ರು. ನಮಗೆ ಆಗೋದಿಲ್ಲ ಅಂತ ಯಾವತ್ತೂ ಹೇಳಿರಲಿಲ್ಲ. ನಮ್ಮದೊಂದು ಸರ್ಕಾರಿ ಶಾಲೆ ಆಗಿದ್ದರೂ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಯಾವುದೇ ಫೆಸಿಲಿಟೀಸಿಗೂ ಕಮ್ಮಿ ಇರಲಿಲ್ಲ ನಮ್ಮ ಶಾಲೆ. ಅದೊಂದು ಹೆಮ್ಮೆ ಉಂಟು.